ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ 100 ನಾಟ್ಔಟ್ ಪ್ರತಿಭಟನೆಯು ನಗರದ ಕೆಪಿಟಿ ಪೆಟ್ರೋಲ್ ಬಂಕ್ ಎದುರು ನಡೆಯಿತು. 100 ನಾಟ್ಔಟ್ ಎಂಬ ಹೆಸರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜಾಗಟೆ ಬಾರಿಸುವ ಮೂಲಕ ಇಂಧನ ತೈಲ ಬೆಲೆ ಏರಿಕೆಯನ್ನು ಖಂಡಿಸಲಾಯಿತು. ಮಾಜಿ ಸಚಿವ ಬಿ ರಮಾನಾಥ್ರಯ್ಯವರು ಮಾತನಾಡಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಬ್ಯಾರೆಲ್ಗೆ $140 ಇದ್ದಾಗಲೂ 70 ವರ್ಷಗಳಲ್ಲಿ ಪೆಟ್ರೋಲ್ಗೆ ₹70 ಏರಿಕೆಯಾಗದಂತೆ ಕಾಂಗ್ರೆಸ್ ನೋಡಿಕೊಂಡಿತ್ತು. ಕೊರೋನಾ ಸಂದರ್ಭದಲ್ಲಿ ಜನಸಾಮಾನ್ಯರು ಬದುಕಬೇಕಾದರೆ ಇಂಧನ ಬೆಲೆ ಕಡಿಮೆಯಾಗಬೇಕು. ಆಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯು ನಿಯಂತ್ರಣಕ್ಕೆ ಬರುತ್ತದೆ ಎಂದು ಹೇಳಿದರು. 100 ನಾಟ್ಔಟ್ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ. ಎಲ್ಲ ಪೆಟ್ರೋಲ್ ಬಂಕ್ನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತದೆ. ಇವತ್ತು ಪ್ರತಿಯೊಂದು ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಯಾಕೆ? ಇಂಧನ ಬೆಲೆ ಜಾಸ್ತಿ ಆದಾಗ ಸ್ವಾಭಾವಿಕವಾಗಿ ಪ್ರತಿಯೊಂದು ವಸ್ತುಗಳ ದರ ಜಾಸ್ತಿ ಆಗಿದೆ. ಇವತ್ತು ಕರುಣೆ ಇಲ್ಲದ, ಕನಿಕರ ಇಲ್ಲದ ಸರ್ಕಾರ ಈ ದೇಶದ ಅಧಿಕಾರದಲ್ಲಿದೆ. ಕೇವಲ ಕೆಲವೇ ಜನ ಕೋಟ್ಯಾಧಿಪತಿಗಳನ್ನು ಇವತ್ತು ಹಸಿವಿನಲ್ಲಿ ಇರುವಂಥ ದೇಶಗಳ ಪೈಕಿ ನಾವು 117ನೇ ಸ್ಥಾನಕ್ಕೆ ಕುಸಿದಿದ್ದೇವೆ. ಆದರೆ ಏಷ್ಯಾ ದೇಶದಲ್ಲಿ ಅತ್ಯಂತ ಹೆಚ್ಚು ಶ್ರೀಮಂತರು ಎಲ್ಲಿದ್ದಾರೆ ಅಂತ ಹೇಳಿದರೆ ಅದು ಭಾರತದಲ್ಲಿದ್ದಾರೆ. ನಾನು ಅವರ ಹೆಸರನ್ನು ಹೇಳುವುದಿಲ್ಲ. ಜಗತ್ತಿನ ಕೆಲವೇ ಶ್ರೀಮಂತರ ಸಾಲಿನಲ್ಲಿ ಅವರಿದ್ದಾರೆ. ಆದರೆ ಬಡತನ ನಮ್ಮಲ್ಲಿ ಜಾಸ್ತಿ ಇದೆ. ಇವತ್ತು ಮನುಷ್ಯ ಬದುಕುವುದು ಭಾಳ ಕಷ್ಟ ಆಗುವಂಥ ಸ್ಥಿತಿಗೆ ನಮ್ಮ ದೇಶವನ್ನು ತಂದಿಟ್ಟಿದ್ದಾರೆ. ಇವತ್ತು ಭಾವನಾತ್ಮಕವಾಗಿ ಜನರನ್ನು ಮೋಸ ಮಾಡ್ತಕ್ಕಂಥದ್ದು ನಾವು ಮುಂದಕ್ಕೆ ಹೋಗ್ತೀವಿ ಅನ್ನುವಂಥ ಅವರ ವಿಶ್ವಾಸ ಅವರಲ್ಲಿದೆ. ಕಾಂಗ್ರೆಸ್ನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ವಿಧಾನ ಪರಿಷತ್ನ ಮಾಜಿ ಸದಸ್ಯ ಐವನ್ ಡಿಸೋಜಾ, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಕಾಂಗ್ರೆಸ್ ಮುಖಂಡ ಮಿಥುನ್ ರೈ, ಮಾಜಿ ಶಾಸಕರಾದ ಮೈದಿನ್ ಬಾವ, ಜಿಆರ್ ಲೋಬೋ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ದೇಶದಾದ್ಯಂತ ಭಾರತ ದೇಶದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಪೆಟ್ರೋಲ್ ಬೆಲೆ ಸೆಂಚುರಿ ಬಾರಿಸ್ತಾ ಇದೆ. ಕೇಂದ್ರದ ಮೋದಿ ಸರ್ಕಾರ ಪೆಟ್ರೋಲ್ ಬೆಲೆಯನ್ನ ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಈ ಒಂದು 100 ಗಡಿ ದಾಟಿದಂತಹ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆಯನ್ನ ಆಚರಿಸ್ತಾ ಇದ್ದೇವೆ. ಗಗನಕ್ಕೇರುವಂತ ತೈಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ದರ ಬೆಲೆ ಏರಿಕೆ ಬಹುಶಃ ನಮ್ಮ ಈ ಪ್ರತಿಭಟನೆ ಅಂಧ ಭಕ್ತರಿಗೋಸ್ಕರ ಮಾಡುವಂತ ಪ್ರತಿಭಟನೆ ಅಲ್ಲ. ನಮ್ಮ ಪ್ರತಿಭಟನೆ ಬಹುಶಃ ಮೊನ್ನೆ ಕೂಡ ಕೆಲವು ಅಂಧ ಭಕ್ತರು ಹೇಳ್ತಾ ಇದ್ರು, 200 ದಾಂಡಲ ಮಲ್ಲೆಜ್ಜಿ ಎಗ್ಗುಲು ಮೋದಿಗೆ ಓಟು ಪಾಟೊಂದು. ಈ ಪ್ರತಿಭಟನೆ ಅವರಿಗೋಸ್ಕರ ಅಲ್ಲ. ಈ ಪ್ರತಿಭಟನೆ ಸ್ವಾಭಿಮಾನದಿಂದ ಬದುಕುವಂತ ಪ್ರಜ್ಞಾವಂತ ನಾಗರಿಕರಿಗೆ, ಬಡವರ ಪರವಾಗಿ ಈ ಕೊರೋನಾ ಸಂಕಷ್ಟದಲ್ಲಿ ಕೂಡ 3 ಹೊತ್ತಿನ ಊಟಕ್ಕೋಸ್ಕರ ಬೇರೆಯವ್ರ ಜೊತೆ ಕೈ ಚಾಚದೆ. ಇಂಧನ ಬೆಲೆ ಏರಿಕೆಯ ವಿರುದ್ಧ ಭಿತ್ತಿ ಫಲಕಗಳನ್ನು ಪ್ರದರ್ಶಿಸಿದ ಪ್ರತಿಭಟನಾಕಾರರು ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಶಶಿಧರ್ ಹೆಗ್ಡೆ, ಸದಾಶಿವ ಉಳ್ಳಾಲ್, ಪಿವಿ ಮೋಹನ್, ವಿನಯ್ ರಾಜ್, ಪ್ರತಿಭಾ ಕುಳಾಯ್, ಭಾಸ್ಕರ್ ಕೆ, ಅಪ್ಪಿ, ನವೀನ್ ಡಿಸೋಸಾ, ಟಿಕೆ ಸುಧೀರ್, ಶಬೀರ್, ಸಬಾ ಸುಳ್ಯ, ವಿಶ್ವಾಸ್ ಕುಮಾರ್ ದಾಸ್, ವಿವೇಕ್ ರಾಜ್, ಸಂಶುದ್ದೀನ್ ಮೊದಲಾದವರು ಭಾಗವಹಿಸಿದ್ರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.